ತಂಡವನ್ನು ಸಿದ್ಧಗೊಳಿಸಿ ವಿಶೇಷ ಹವಾನಿತರ ಪಟ್ಟಿ ಎಲ್ಲರೂ ಸೇರಿಕೊಂಡು ಆತ್ಮೀಯ ಬಗ್ಗೆ जादव अकादमी नागपुर महाराष्ट्र वर्सेस शिवाजी बड़ेगा मधुआ कैप्टन एंड ऑल द प्लेयर्स ಅನಾವರಣಗೊಳಿಸುವ ಕಾರ್ಯಗಳ ಸಂಗಮ ಸಮಯೋಚಿತ ಆಟದ ಜೊತೆಗೆ ಅತ್ಯಂತ ವರ್ಣರಂಜಿತ ಕಬಡ್ಡಿಯ ಅಧ್ಯಾಯಗಳನ್ನು ತೆರೆದುಕೊಂಡಿರುವ ಸ್ಪರ್ಧಾವಳಿಯಲ್ಲಿ ಅಧಿಕೃತವಾಗಿ ಅನೇಕ ಪ್ರತಿಭಾನ್ವಿತರ ಸಂಗಮವಾಗಿದೆ. ವಾಮದ ಪರ್ವಿನ ಮನೆಯಲ್ಲಿ ಯೂತ್ ಫ್ರೆಂಡ್ಸ್ ವಾಮದ ಪರ್ವಿನ ರಾಷ್ಟ್ರೀಯದಲ್ಲಿ ನಡೆಯುವ ಪಂದ್ಯಾಕೂಟದ ವಿಶೇಷ ಹವಾನಿತರ ಒಟ್ಟಿಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡಂತಹ ಸಹಕಾರ ಜೊತೆಗೆ ಕಬಡ್ಡಿ ಕ್ರೀಡಾಪಟುಗಳ ಅತ್ಯಂತ ಗೌರವಪೂರ್ವಕವಾದ ಅಭಿಮಾನವನ್ನು ಇಟ್ಟುಕೊಂಡಂತಹ ಯೂತ್ ಫ್ರೆಂಡ್ಸ್ ಮೇಲೆ ಒಂದಷ್ಟು ಅಭಿಮಾನವನ್ನು ಇಟ್ಟುಕೊಂಡು ಪಂದ್ಯಾಕೂಟಕ್ಕೆ ಪ್ರೀತಿ ಅಭಿಮಾನದಿಂದ ಆಗಮಿಸಿದ್ದೀರಿ. ತಮ್ಮ ಇರುವಿಕೆಯನ್ನ ಗೌರವಪೂರ್ವಕವಾಗಿ ಗುರುತಿಸ್ತೇವೆ. ಶ್ರೀ ಗೋಪಾಲ ಶೆಟ್ಟಿ ಗಂಟರಬೇಟು ತಮ್ಮ ಇರುವಿಕೆಯನ್ನ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಿದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಶ್ರೀ ಗೋಪಾಲ ಶೆಟ್ಟಿ ಗಂಟರಬೇಟು ಜೊತೆಗೆ ಶ್ರೀ ಪುಷ್ಪರಾಜ್ ಶೆಟ್ಟಿ ಗಂಟರಬೇಟು ತಮ್ಮ ಇರುವಿಕೆಯನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಿದ ಪಂದ್ಯಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಜೊತೆಗೆ ಶ್ರೀ ಯೋಗೀಶ್ ಕಳಸಡ್ಕ ಮಂಗಳೂರು ತಮ್ಮ ಇರುವಿಕೆಯನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಿದ ಪಂದ್ಯಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಬಂದಿರತಕ್ಕಂಥ ಅತಿಥಿವರ್ಯರಿಗೆ ಗೌರವದ ಶಲ್ಯ ಮತ್ತು ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಬೇಕಾಗಿ ಜಯಚಂದ್ರ ಬಡವಾರ ಗೌರವ ಅಧ್ಯಕ್ಷರು ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾರೆ. ತಾವುಗಳು ಗೋಪಾಲಕೃಷ್ಣ ಶೆಟ್ಟಿ ಗಂಟರಬೇಟು ಇವರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಗೋಪಾಲ ಕೃಷ್ಣ ಶೆಟ್ಟಿ ಗಂಟರಬೇಟು ನಮ್ಮನ್ನು ಕೇಳಿಕೊಳ್ತೇನೆ. ಜೊತೆಗೆ ಪುಷ್ಪರಾಜ್ ಶೆಟ್ಟಿ ಗಂಟರಬೇಟು ಜೊತೆಗೆ ನಿತಿನ್ ಮೋರ್ಜೆ ತಾವುಗಳು ಮತ್ತು ಶ್ರೀ ಯೋಗೀಶ್ ಕಳಸಡ್ಕ ಮಂಗಳೂರು ಇವರನ್ನ ನೆನಪಿನ ಕಾಣಿಕೆ ಮತ್ತು ಗೌರವದ ಶಾಲೆಯೊಂದಿಗೆ ದಯವಿಟ್ಟು ಪುಷ್ಪರಾಜ್ ಶೆಟ್ಟಿ ಅವರನ್ನು ಕೂಡ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಗಂಟರಬೇಟು ಪುಷ್ಪರಾಜ್ ಶೆಟ್ಟಿ ಅವರನ್ನು ಕೂಡ ಗೌರವಿಸಬೇಕು. ಜೊತೆಗೆ ಯೋಗೀಶ್ ಕಳಸಡ್ಕ ಮಂಗಳೂರು ಇವರನ್ನ ಕೂಡ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಪುಷ್ಪರಾಜ್ ಶೆಟ್ಟಿ ಇವರನ್ನ ಕೂಡ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಗೌರವದ ಶಲ್ಯ ಮತ್ತು ನೆನಪಿನ ಕಾಣಿಕೆಯೊಂದಿಗೆ ಈ ಪಂದ್ಯಾಕೂಟದ ಅಭಿಮಾನ ಮತ್ತು ಪ್ರೀತಿಯನ್ನ ಇಟ್ಟುಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಪಂದ್ಯಾಕೂಟವನ್ನು ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಿ. ತಮ್ಮ ಇರುವಿಕೆಯನ್ನು ಅತ್ಯಂತ ಗೌರವದಿಂದ ಗೌರವಿಸ್ತಾ ಓವರ್ ಟು ವಿಜಯ್ ಅತ್ತಾಚೆ. ಈ ಬಾರಿಯ ಕರ್ನಾಟಕ ಜೂನಿಯರ್ ನ್ಯಾಷನಲ್ ಆಡಿರುವಂತಹ SDL ವಿದ್ಯಾರ್ಥಿಗಳು ಮೌಖಿಯ ಶಶಾಂಕ ಮರಣದ ವೇಳೆಯಲ್ಲಿ ಕೊಲ್ಲಿ ರಾಷ್ಟ್ರದಲ್ಲಿ ಶ್ರೇಷ್ಠವಾದ ಸಾಧನೆಯನ್ನು ಮೆರೆದು ಅದ್ಭುತ ಆಟಗಾರನಾಗಿ ಓಡಿ ಬಂದ ಮತ್ತಿರುವ ಶ್ರೇಷ್ಠ ತಾರೆ ಶ್ರವಣಗೌಡ ದಾಳಿಯ ಮೂಲಕ ಅಂಕವನ್ನ ಗಳಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ರೆಕಾರ್ಡ್ನಲ್ಲಿ ಸುದೇಶ ಪ್ರಬಲತೆಯ ಕಾವುಗಳನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ಶಶಾಂಕನಿಗೆ ಸದರ ದಾಳಿಗಳ ಜವಾಬ್ದಾರಿಗಳನ್ನು ವಹಿಸಿಕೊಡಲಾಗಿದೆ. ವಿದ್ಯಾರ್ಥಿನಿಯ ಪ್ರಮುಖ ತಾರ ನಿತಿನ್ ಹೊರಾಂಗಣದಲ್ಲಿ ಇರುವಂತೆ ತಂಡದಲ್ಲಿ ಸುಭದ್ರವಾಗಿರತಕ್ಕಂಥ ಡಿಫೆನ್ಸ್ ವಿಭಾಗವನ್ನು ಕಾಯ್ದುಕೊಳ್ಳುವ ನಿಲುವುಗಳಲ್ಲಿ ಬೋನಸ್ನೊಂದಿಗೆ ಶಶಾಂಕ ಮತ್ತೆ ಪ್ರಪಂಚದ ಬದ್ಧತೆಯ ಆಟದ ಮೂಲಕ ರಾಷ್ಟ್ರಮಟ್ಟದ ಗಮನವನ್ನು ತನ್ನೆಡೆಗೆ ಸೆಳೆದುಕೊಂಡಂತ ಅದ್ಭುತ ತಾರೆ ಪ್ರಸ್ತುತ ವಿದ್ಯಾರ್ಥಿನಿಯ ಉಳ್ಳಾಲದ ಪ್ರಮುಖ ಆಟಗಾರನ ರೂಪದಲ್ಲಿ ಬೋನಸ್. ಇದು ಕರೆಂಕಿಯ ಅಂಶ. ನಿರಂತರ ಒತ್ತಡಗಳನ್ನು ನಿಭಾಯಿಸಿಕೊಳ್ಳುವ ಅದ್ಭುತ
ವಿದಿತನ ಬೇಟೆಯಾಡುವ ಮೂಲಕ ಅಂಕದ ಗಳಿಕೆಯ ವಿಶ್ವಾಸದ ಮರಳುವಿಕೆ. 6-6 ಸಮಬಲದಲ್ಲಿ ಪಂದ್ಯ 7-6. ಮತ್ತೆ ಬೋನಸ್ ಸ್ಪರ್ಧೆಯಲ್ಲಿ ಏಳು 6 ಎಸ್ಡಿ ಮುಜರೆ ಮುನ್ನಡೆಯಲ್ಲಿನ 7-6. ಎಸ್ಡಿ ತಂಡದ ಪ್ರಮುಖ ತಾರೆಗಳ ಅದ್ಭುತ ಭಾಗವಹಿಸುವಿಕೆಯ ಮೂಲಕವಾಗಿ ಪಂದ್ಯದಲ್ಲಿ ಸ್ಪಷ್ಟ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳುತ್ತಿರುವ ಆಟಗಾರ ಶಶಾಂಕನ ಬಂಧನ. ಇದು ಪ್ರೇಕ್ಷಕವಾಡಿದ ಗ್ರಾಮದ್ದು. Yes, it is called upon for the next match. Match number 8 of the tournament. Jadoo Academy, Nagpur, Maharashtra versus Shivaji Badega, Madhwa. Captain and all the players, we note here Shivaji Badega, Madhwa and Jadoo Academy, Nagpur. This is the first call for the next match number 8. ನೋಡಿ, ಶೈನ್ ಸ್ಪೋರ್ಟ್ಸ್ ಮಂಗಳೂರು ಮತ್ತು ಜೆಕೆ ಅಟ್ಯಾಕರ್ಸ್ ಕೊಕ್ರಾಡಿ, ಅಲ್ಲಿ ಕೊಕ್ರಾಡಿ ತಂಡ ಬೇರು ಹಾಜರಿಯಲ್ಲಿ ಇರುವುದರಿಂದ ಆ ಪಂದ್ಯ ಇರುವುದಿಲ್ಲ. Okay, so that's why I requesting the team manager of Shine Sports Bangalore, please report on the middle soon after completion of this match, which is Ullad versus STM Gujarat. सूचना है कि शाइन स्पोर्ट्स मैंगलोर की टीम के खिलाड़ियों से आपके लिए खेल नहीं होगा, लेकिन एक बार आप लोग अंदर आना चाहिए अगला खेल के लिए. शाइन स्पोर्ट्स मैंगलोर और उसके बाद जादू एकेडमी नागपुर और शिवाजी बड़ेगा मधुआ के बीच में खेल यहाँ खेला जाएगा. Yes, bonus plus 2. Bonus plus 2. Bonus plus 2. Shashanka. Yes, DM ರಾಜ್ಯ ಜೂನಿಯರ್ ವಿಭಾಗದ ರಾಜ್ಯ ತಂಡ ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ವಿಜೃಂಭಿಸಿದ ಆಟಗಾರ. ಓರ್ವ ಶಶಾಂಕ, ಇನ್ನೋರ್ವ ಕಾರ್ನರ್ ವಿಭಾಗದಲ್ಲಿ ಸುಕೇಶ್, ಇಬ್ಬರು ಜೂನಿಯರ್ ನ್ಯಾಷನಲ್ ಆಡಿದ ಆಟಗಾರ. ಸಚಿನ್ ಕೊಂಡೆ ನೋಡಿ, ಶೈನ್ ಸ್ಪೋರ್ಟ್ಸ್ ಮಾಲಕರಾದಂತಹ ಸತೀಶ್ ಗಮನಿಸಿ, ತಮ್ಮ ತಂಡಕ್ಕೆ ಮುಂದಿನ ಸ್ಪರ್ಧೆ ಇರುವುದಿಲ್ಲ, ಆದರೆ ತಂಡ ಒಮ್ಮೆ ಅನಾವರಣಗೊಳ್ಳಬೇಕಾಗಿದೆ. ಆದ್ದರಿಂದ ತಮ್ಮ ಸಿದ್ಧತೆಯನ್ನು ನಡೆಸುವಂತೆ ಶೈನ್ ಸ್ಪೋರ್ಟ್ಸ್ ಬೆಂಗಳೂರು ಹರಿಯಾಣ ಈ ತಂಡಕ್ಕೆ ಸೂಚನೆ. 11 ಸಮಸ್ಥಿತಿಯಲ್ಲಿ ಪಂದ್ಯ. ಇದು ಎಸ್ಡಿಎಂ ಕೋಟೆ ಬಂದೆ ಮತ್ತೆ ಬೋನಸ್ ಸಿಕ್ಕಿದ ಗಾಡಿಗಾರ ಪ್ರಭಂಜನ ಬಂಧನ ಬೋನಸ್ ನಿರ್ಗಮನ. ಪರಿಸ್ಥಿತಿಯ ಲಾಭಗಳನ್ನು ತೆಗೆದುಕೊಳ್ಳುವ ಮೂಲಕ ಸ್ಪರ್ಧೆಯ ಕಾತರತೆ ವೀಕ್ಷಕ
ನಡೆಯುತ್ತದೆ ಸ್ಪರ್ಧೆ ಕಾತರ ರೋಚಕ ರೋಮಾಂಚಕ ಇದು ಕೋಟಿಗೆ ಕುತೂಹಲ ಇದು ಶಶಾಂಕ ಅದ್ಭುತ ದಾಳಿಯ ಸಮರ ಸಾರುವ ಸಾರಥಿಯ ಮೂಲಕ ಪಂದ್ಯಕ್ಕೆ ರೋಚಕತೆಯ ಮರುಗು ಅಂತರವನ್ನು ಕಾಯ್ದುಕೊಳ್ಳುವ ನೀತಿಗಳ ಮೂಲಕ ಮೊದಲ ಅವಧಿಯ ಆಟದಲ್ಲಿ ಸ್ಪರ್ಧೆ ಶ್ರಮದ ದಾಳಿ ಮುಂದುವರಿದಾಗ ನಂತರದಲ್ಲಿ ಪಂದ್ಯವನ್ನು ತಮ್ಮ ತಕ್ಕೆ ಕಳೆದುಕೊಳ್ಳುವ ಪ್ರಯತ್ನಗಳನ್ನು ಮಾಡಿರುವ ಪ್ರತಿಸ್ಪರ್ಧಾ ರನ್ನಿಂಗ್ ಟಚ್ ಮಾಡುವ ವಿಧಾನಗಳನ್ನು ಮುಂದುವರಿಸಿರುವ ಶ್ರವಣ ಇದು ಸುಖೇಶ ಕಕ್ಕಳದ ಸುಖೇಶ and 2 points ವ್ಯತ್ಯಾಸಮಯ ಬರಲ್ಲ ಇವತ್ತು ಫ್ರೆಂಡ್ಸ್ ಮಾವನ ಪದವಿದ ರಾಷ್ಟ್ರೀಯ ಪಂದ್ಯಾಕೂಟಕ್ಕೆ ಗೌರವಪೂರ್ವಕವಾದ ಗೌರವಾನ್ವಿತ ಅತಿಥಿಗಳ ಉಪಸ್ಥಿತಿಯ ನೆಲೆಯಲ್ಲಿ ಕ್ರೀಡಾ ಪೋಷಕರು ಕ್ರೀಡಾಭಿಮಾನಿಗಳು ಜೊತೆಗೆ ಕೊಡುಗೆ ದಾನಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೊತೆಗೆ ಈ ವಾಮನಪುರ ಪರಿಸರದ ಹಲವಾರು ಕಬಡ್ಡಿ ಕ್ರೀಡಾಪಟುಗಳಿಗೆ ಜೊತೆಗೆ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಪ್ರೀತಿ ಅಭಿಮಾನದಿಂದ ಕ್ರೀಡಾ ಪೋಷಕರಾಗಿ ಈ ಪಂದ್ಯಾಕೂಟದಲ್ಲಿ ಬರುವ ಆತ್ಮೀಯತೆಯ ನೆಲೆಯಲ್ಲಿ ಜೊತೆಗೆ ಸೋದರತೆಯ ರೀತಿಯಲ್ಲಿ ಪ್ರೀತಿ ಅಭಿಮಾನದಿಂದ ಈ ಪಂದ್ಯಾಕೂಟಕ್ಕೆ ಆಗಮಿಸಿದ್ದೀರಿ. ತಮ್ಮ ಇರುವಿಕೆಯನ್ನ ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸ್ತಾ ತಮ್ಮ ಸಹಕಾರವನ್ನ ಮತ್ತಷ್ಟು ಬಯಸ್ತಾ ಸಮಯ ಮತ್ತು ಸಂಯಮಕ್ಕೆ ಅತ್ಯಂತ ಗೌರವದ ಬೆಲೆಯನ್ನು ನೀಡಿಕೊಂಡು ಕ್ರೀಡಾಕೂಟಕ್ಕೆ ಮತ್ತು ಈ ಭಾಗದ ಕ್ರೀಡಾಪಟುಗಳನ್ನು ಬೆಳೆಸುವಲ್ಲಿ ತಮ್ಮ ಸಹಕಾರವನ್ನ ಮಾಡುವಂತಹ ವ್ಯಕ್ತಿಗಳಲ್ಲಿ ತಾವುಗಳು ಓರ್ವರು ಶ್ರೀ ಹಂಸ ಬಸ್ತಿಕೋಡಿ ಅಣಿಯ ದರ್ಬಾರ್ ಬಿಸಿ ರೋಡ್ ತಮ್ಮ ಇರುವಿಕೆಯನ್ನ ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸ್ತಾ ಗೌರವಿಸ್ತಾ ಪಂದ್ಯಾಕೂಟಕ್ಕೆ ಗೌರವದಿಂದ ಸ್ವಾಗತಿಸ್ತೇವೆ. ತಮಗೆ ಸೌಕತ್ ಆಳದ ಪದ ತಾವುಗಳು ಬಂದು ಗೌರವದ ಶಲ್ಯ ಮತ್ತು ನೆರವಿನ ಕಾಣಿಕೆಯೊಂದಿಗೆ ಪ್ರೀತಿ ಅಭಿಮಾನದಿಂದ ಬಂದಿರತಕ್ಕಂತಹ ಶ್ರೀ ಹಂಸ ದಸ್ತಿಕೋಡಿ ಅಣಿಯೋ ದರ್ಬಾರ್ ಬಿಸಿ ರೋಡ್ ಹಲವಾರು ಕ್ರೀಡಾಕೂಟಗಳಲ್ಲಿ ಕ್ರೀಡಾ ಅಭಿಮಾನಿಯಾಗಿ ಜೊತೆಗೆ ಕ್ರೀಡಾ ಪೋಷಕರಾಗಿ ಪಂದ್ಯಾಕೂಟದಲ್ಲಿ ಸಮರ್ಥವಾಗಿ ಭಾಗವಹಿಸುವಂತಹ ವ್ಯಕ್ತಿಗಳಲ್ಲಿ ತಾವುಗಳು ಒಬ್ಬರು ಆಗಮಿಸಿದ್ದೀರಿ. ಗೌರವಪೂರ್ವಕವಾಗಿ ಹಂಸ ದಸ್ತಿಕೋಡಿ ನಿಮ್ಮನ್ನು ಸ್ವಾಗತಿಸ್ತೇನೆ. ಓವರ್ ಟು ವಿಜಯ್ ಅತ್ತಾಚ್. ಸ್ಪರ್ಧೆಯಲ್ಲಿ ರೋಚಕತೆ ಮರಳುತ್ತಾ ಇದೆ. ಅದು ಹೋರಾಟಗಳು ಪ್ರೊ ಕಬಡ್ಡಿಯಲ್ಲಿಯೂ ಮುಂಬಾಪರವಾಗಿ ಆಡಿದ ಅದ್ಭುತ ತಾರ ಕೇರಳದ ಆಟಗಾರ ಆದರೆ ಕರ್ನಾಟಕದಲ್ಲಿ ವಿಜೃಂಭಣೆಯ ಮೂಲಕ ವಿದ್ಯಾರ್ಥಿನಿಯಕ್ಕೆ ಆಸರೆಯಾಗುವ ತವಕ. ಪ್ರತಿಸ್ಪರ್ಧೆ ಬಹಳಷ್ಟು ರೋಚಕತೆಯಲ್ಲಿದೆ. ಪ್ರಮುಖ ಇಬ್ಬರು ಆಟಗಾರರು ಕರ್ನಾಟಕ ಜೂನಿಯರ್ ನ್ಯಾಷನಲ್ ಆಡಿರುವ ಸುಖೇಶ ಶಶಾಂಕ ಹೊರಾಂಗಣದಲ್ಲಿದ್ದಾಗ ಮತ್ತೆ ಶಶಾಂಕ ಒಳಾಂಗಣದಲ್ಲಿ ಪ್ರತಿಭೆ ಬಹಳಷ್ಟು ಅದ್ಭುತ. ಇದು ಶಶಾಂಕನ ಆಟ ವರ್ಣರಂಜಿತ. ಅತ್ಯಂತ ಶ್ರೇಷ್ಠ ಮಟ್ಟದ ಆಟಗಾರನಾಗಿ ಶಶಾಂಕ ರಾಷ್ಟ್ರದಲ್ಲಿ ಗಮನವನ್ನು ಸೆಳೆದಿರತಕ್ಕಂಥ ಪ್ರತಿಭಾನ್ವಿತ ಆಟಗಾರನಾಗಿ ನಮ್ಮ ಎಲ್ಸಿಎಂ ತಂಡಕ್ಕಾಗಿ ಅದ್ಭುತ ಪ್ರತಿಭೆಯನ್ನು ಅನಾವರಣಗೊಳಿಸಿರುವಂತಹ ಸತತವಾಗಿ ಪ್ರಪಂಚದ ದಾಳಿ ಮುಂದುವರಿದಾಗ ಅಂಕಣದ ಒಳಭಾಗದಲ್ಲಿ ಪ್ರಮುಖ ಘಟ್ಟದಲ್ಲಿ ಪಂದ್ಯ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ದಾಳಿ ಮಾಡಬಲ್ಲ ಸಾಮರ್ಥ್ಯ ಪ್ರಪಂಚದಲ್ಲಿದೆ. ಸತತವಾಗಿ ಅವಕಾಶಗಳನ್ನು ಪಡೆದುಕೊಳ್ಳುವ ರೀತಿಗಳಲ್ಲಿ ಕಾಮನ್ ವಿಭಾಗದ ಅದ್ಭುತ ದಾರಿಗಳು. ಎಸ್ಡಿಎಂನ ಪ್ರಮುಖ ದಾರಿಗಳಾದ ಶ್ರೀಶಾಂತ ಮನೀಶ್ ಅನುಪಸ್ಥಿತಿ ಕೂಡ ಪಂದ್ಯಕ್ಕೆ ಅದೃಷ್ಟರ ಮಟ್ಟಿಗೆ ಕಾಣುವುದರ ಮಧ್ಯೆ ಆದರೂ ಕೂಡ ಶ್ರೇಷ್ಠ ಪ್ರದರ್ಶನ ಈ ಭಾಗದಲ್ಲಿ ಗುರುತಿಸಿಕೊಂಡ ಎಸ್ಡಿಎಂ ಕುಸ್ರೆಯ ವಿದ್ಯಾರ್ಥಿ ಬೋನಸ್ ಕೊಟ್ಟಿದೆ ಶಶಾಂಕ ತಂಡ. ಯು ಆರ್ ಡೈ. ಇದು ಅವಕಾಶಗಳ ಬಾಗಿಲಲ್ಲಿ ಪ್ರಬಂಧನನ್ನು ಬಂಧಿಸುವ ಪ್ರಯತ್ನ. ಯು ಆರ್ ಡೈನಲ್ಲಿನ 30 ಸೆಕೆಂಡ್ಗಳ ಒಳಗಾಗಿ ಪಂದ್ಯಕ್ಕೆ ರದ್ದು ಮಾಡಲು ಸೂಚನೆಗಳನ್ನು ಕೊಡಬೇಕಾಗಿರುವ ಕ್ಷಣಗಳು. ಅಂಕಗಳಿಗೆ ಮತ್ತೆ ಸ್ವಚ್ಛನ
ಸಮಯೋಚಿತ ಆಟದ ಜೊತೆಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ರಣಾಂಗಣವನ್ನು ತೆರೆದುಕೊಳ್ಳಬೇಕಾದ ಅನಿವಾರ್ಯತೆಗಳಲ್ಲಿ ಮಧ್ಯವಿರುವಾಗ ಸಮರಾಂಗಣದಲ್ಲಿ ಹೋರಾಟ ಮುಂದುವರಿತಾಯ ಯುಕ್ರೇನ್ಸ್ ವಾಮನ ಪದವು ಆಯೋಜನೆಗೊಳಿಸಿರುವ ಪಂದ್ಯಾವಳಿಯಲ್ಲಿ ಪವನನ ಪ್ರಯತ್ನವಾಗಿತ್ತು. ಆದರೂ ಅಂತರವಾಗಿ ಅಂಕವನ್ನು ಗಳಿಸಿಕೊಳ್ಳುವ ವೇಳೆಯಲ್ಲಿ ವಿದ್ಯಾಂಸನೆಯ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ಮೊದಲ ಸ್ಪರ್ಧೆಯನ್ನು ಗೆದ್ದುಕೊಂಡ ವಿಶ್ವಾಸ ಎಸ್ ಡಿ ಮುಜರೆ ಪಾಳೆಯಲ್ಲಿದೆ. ಇವಾಗಲೇ ದ್ವಿತೀಯ ಸ್ಪರ್ಧೆಯಲ್ಲಿ ವಿದ್ಯಾಂಸನೆಯ ಉಳ್ಳಾಲದ ವಿರುದ್ಧವಾಗಿ ಅದ್ಭುತವಾದ ಪ್ರಯತ್ನ, ಅಂಕದ ಗಳಿಕೆ. ಕರ್ನಾಟಕ ಜೂನಿಯರ್ ನ್ಯಾಷನಲ್ ಆಡಿದ ಮತ್ತೋರ್ವ ತಾರೆ, ಇದು ಸಂಖ್ಯೆ 4ರಲ್ಲಿ ಸುಕೇಶ. ಯುವ ಕಬಡ್ಡಿಯಲ್ಲೂ ಕೂಡ ಗರ್ಜನೆಯನ್ನ ಮಾಡಿ ಇತ್ತೀಚೆಗಷ್ಟೇ ಮತ್ತೆ ತವರಿಗೆ ಬರಲಿರುವ ಆಟಗಾರ ಜೊತೆಗೆ ಚತುರ ಅದ್ಭುತ ಪ್ರಯತ್ನ, ಆದರೆ ಅಂಕ. ಇದು ವಿದ್ಯಾಂಸನೆಯ ಉಳ್ಳಾಲ. ಟು ಮಚ್. ಮರಳುವ ವೇಳೆಯಲ್ಲಿ ಸ್ಫೋಟಕವಾಗಿದ್ದ ಶಶಾಂಕ ಸಚಿನ ಅಂಕಣದಲ್ಲಿ ಜಂಭೂಲಕಪಾರಾದ ಆಟಗಾರ ಪ್ರಪಂಚನ ಅಂತಿಮ ಆಟಗಾರರ ರೂಪದಲ್ಲಿ 2016ರಲ್ಲಿ ಸ್ಪರ್ಧೆ 2016 ಇಂಫೋಗ್ರಾಫಿ ವಿದ್ಯಾಂಸನೆಯ ಉಳ್ಳಾಲ. ಬ್ಲಾಕ್ ಕಾರ್ನರ್ ವಿಭಾಗದಲ್ಲಿ ನಿತಿನರನ್ನ ಬೇಟೆಯಾಡುವ ತವಕ, ಆದರೆ ಬೋನಸ್ ಪಾಯಿಂಟ್ ಶಶಾಂಕನಿಗೆ. ಬೋನಸ್ ಪಾಯಿಂಟ್. ಮಧ್ಯಂತರ ವಿರಾಮದ ಘೋಷಣೆ 2018ರಲ್ಲಿ ಸ್ಪರ್ಧೆ 2018. शाइन स्पोर्ट्स खेलने पहुंचे हरियाणा टीम, उनसे सूचना है कि अगला मैच के लिए आपके लिए अंदर आना चाहिए. खेल नहीं होगा, लेकिन आप एक बार टीम के साथ अंदर आना चाहिए. अगला मुकाबला होगा इस प्रतियोगिता 8वां शिवाजी मधुआ और उसके सामने खेलेंगे जो टीम ಅಲ್ಲಿ ಕರೀತಿದ್ದ ಈಗ ಹೋದ. ಕಡಬೆಗೆ ಬನ್ನಿ. ಕಡಬದಲ್ಲಿ ಕಬಡ್ಡಿಯ ಜಾತ್ರೆ, ಜೊತೆಯಲ್ಲಿ ವೀಕ್ಷಕರ ಜನಸಂದಣಿ. ವಿಶೇಷವಾಗಿ ಮಹಿಳೆಯರಿಗೆ ಕೂಡ ಕಬಡ್ಡಿ ಇದೆ. ಸ್ಥಳೀಯ ಮಹಿಳೆಯರು. ಎಸ್, ಕಡಬದಲ್ಲಿ ಸ್ಥಳೀಯ ಮಹಿಳಾ ವಿಭಾಗದ ಸ್ಪರ್ಧೆ ಕೂಡ ಇರುತ್ತೆ. ದೃಶ್ಯ ಮರಳುವ ವೇಳೆಯಲ್ಲಿ ಅಂಕದ ಜೊತೆ ಮರಳುವ ಮತ್ತೆ ಪ್ರಪಂಚ ಆಗಿದೆ. ಮಧ್ಯಂತರ ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ ಆರಂಭ. ಪ್ರೋ ಕಬಡ್ಡಿ ಆಟಗಾರನ ರೌದ್ರಾವತಾರ ಮುಂದುವರಿಸುತ್ತಾ ವಿದ್ಯಾಂಸನೆಯ ತಂಡಕ್ಕೆ ರೈಡಿಂಗ್ ಮಷೀನ್ ಈ ನಡುವೆ ಯುವ ಪ್ರತಿಭೆಗಳ ಆಟಗಾರರ ಕೊಡುವಿಗೆ ಎಸ್ಡಿಎಂ ಖಾತೆಗೆ
ವಿಜೇಂದ್ರ ಅವರನ್ನ ಟಚ್ ಮಾಡಲಾಗಿದೆ. ವಿಶ್ರಾಂತಿ ಇಲ್ಲದ ದಾಳಿಗಳಲ್ಲಿ ಪ್ರವಂಚನನ್ನು ಕಾಣಬಹುದಾಗಿದೆ. ಆ ಭಾಗದಲ್ಲಿ ಅಂಕದ ಗಳಿಗೆಯ ಜೊತೆ ಮರಣವಾಗ ಈ ಭಾಗದಲ್ಲಿ ಧನುಷ ಏಕಾಂಗಿಯಾಗಿ ಬೆಳಕೊಂಡ ಆಟಗಾರ. ಸ್ಪರ್ಧೆ ಬಹಳಷ್ಟು ಅಂತರದಲ್ಲಿಲ್ಲ, ಬಹಳ ನಿಕಟ ಹೋರಾಟವನ್ನು ಕಾಣಬಹುದಾಗಿದೆ. ಸನಿಹದ ಸ್ಪರ್ಧೆಯಲ್ಲಿ SBM ಉಜಿರೆಯ ವಿರುದ್ಧವಾಗಿ ವಿದ್ಯಾಂಚನೆಯ ಕೊಳ್ಳಾಲ. ಬೋನಸ್ ಧನುಷನಿಗೆ ಬೋನಸ್ ಸಿಕ್ಕಿದೆ. 6 ಪೂರ್ಣಾಂಕ ವಿದ್ಯಾಂಚನೆಯ ನೋಡಿ. ಶೈನ್ ಸ್ಪೋರ್ಟ್ಸ್ ಮಂಗಳೂರು ಮುಂದಿನ ಸ್ಪರ್ಧೆಯಲ್ಲಿ ತಂಡವನ್ನು ಒಳಾಂಗಣಕ್ಕೆ ಬರುವಂತೆ ಕರೆಯನ್ನು ರವಾನಿಸಿಕೊಡ್ತಾ ಇದೆ. ತಂಡ ಒಳಾಂಗಣಕ್ಕೆ ಬರುವಂತೆ ಆ ಬಳಿಕದ 8ನೆಯ ಸ್ಪರ್ಧೆ ಜಾಧವ್ ಅಕಾಡೆಮಿ ನಾಗ್ಪುರದ ವಿರುದ್ಧ ಶಿವಾಜಿ ಬಳಗ ಮಧ್ವ. ಮುಂದಿನ ಸ್ಪರ್ಧೆ ಇರುವುದಿಲ್ಲ, ಹಾಗಾಗಿ ಜಾಧವ್ ಅಕಾಡೆಮಿ ವರ್ಸಸ್ ಮಧ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಇದು ಶ್ರಮಗೌಡ ಸತತವಾಗಿ ದಾಳಿಯನ್ನು ಮಾಡಬಲ್ಲ ಚತುರತೆ ಈ ದಾಳಿಗಾರರಲ್ಲಿನ. ಸತೀಶ್ ಶೈನ್ ಸ್ಪೋರ್ಟ್ಸ್ ಮಂಗಳೂರು ನಿಮ್ಮಲ್ಲಿ ಮನವಿ, ತಮ್ಮ ತಂಡವನ್ನ ಈ ಪಂದ್ಯ ಮುಗಿದೊಡನೆ ಒಳಾಂಗಣದಲ್ಲಿ ಪ್ರವೇಶವನ್ನು ಮಾಡುವಂತೆ ನೋಡಿಕೊಳ್ಳುವಂತೆ ಸತೀಶ್ ಶೈನ್ ಸ್ಪೋರ್ಟ್ಸ್ ಅವರಲ್ಲಿ ಮನವಿ. ಆ ಬಳಿಕ ಸ್ಪರ್ಧೆಯಲ್ಲಿ ಜಾಧವ್ ಅಕಾಡೆಮಿ ನಾಗಪುರ ವಿರುದ್ಧವಾಗಿ ತಂಡ ಶಿವಾಜಿ ಮಧ್ವ. ಪ್ರಮುಖ ಘಟ್ಟ ತೀರ್ಪುಗಾರರ ತೀರ್ಪು ಬರಬೇಕಿದೆ, ಆದರೆ ಅಫೆನ್ಷನ್ ಟೈಮ್ ಔಟಿನ ಘೋಷಣೆ. ಕೂಟಕ್ಕೆ ಕುಂಜಲಕಟ್ಟೆ ಆರಕ್ಷಕ ಠಾಣಾ ಸಿಬ್ಬಂದಿ ವರ್ಗದವರು ಆಗಮಿಸಿದ್ದೀರಿ. ತಮ್ಮ ಇರುವಿಕೆಯನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸಿದ ಎಲ್ಲ ಆರಕ್ಷಕ ಠಾಣಾ ಸಿಬ್ಬಂದಿಗಳು ವೇದಿಕೆಗೆ ಆಗಮಿಸಬೇಕು, ತಮ್ಮ ಆಸನಗಳನ್ನು ಸ್ವೀಕರಿಸಿಕೊಳ್ಳಬೇಕು. ಪಂದ್ಯಕೂಟಕ್ಕೆ ಅತ್ಯಂತ ಗೌರವದಿಂದ ಇಲ್ಲಿಯ ತನಕ ಒಳ್ಳೆಯ ರಕ್ಷಣಾ ವ್ಯವಸ್ಥೆ ಮತ್ತು ಜೊತೆಗೆ ಈ ಪಂದ್ಯಾಟವನ್ನು ನಡೆಸಿಕೊಡುವಲ್ಲಿ ತಮ್ಮ ಸಹಕಾರವನ್ನು ಮತ್ತಷ್ಟು ವಹಿಸಿದ ಅತ್ಯಂತ ಪ್ರೀತಿ ಮತ್ತು ಅಭಿಮಾನದಿಂದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. Review successful. 3 points. Bonus plus 3 points. ಈ ಸ್ವತಂತ್ರ ಧನುಷ ದಾಳಿಯಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ಶ್ರಮದ ವಿಭಾಗದಲ್ಲಿ 28-25. 3 ಅಂಕಗಳ ಅಂತರದಲ್ಲಿ ಸ್ಪರ್ಧೆ. ರೋಚಕತೆಯ ರಂಗದ ಇದೆ ಅಂಕಣ. ವಿದ್ಯಾಂಚನೆಯ ಒಳ್ಳ SDU ಉಜಿರೆ.
ಪಂದ್ಯಕೂಟಕ್ಕೆ ಗೌರವಪೂರ್ವಕವಾಗಿ ವಿಶೇಷ ಹವಾನಿತರ ಪಟ್ಟಿಯೆಲ್ಲರೂ ಸೇರಿಕೊಂಡಿದ್ದಾರೆ. ಪ್ರಪಂಚದ ಬಂಧನ. ಆತ್ಮೀಯವಾಗಿ ತಾವುಗಳು ಆಗಮಿಸಿದ್ದೀರಿ. ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ ಕಿಶೋರ್ ಪೂಜಾರಿಯವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಜಯಚಂದ್ರ ಗುಣಮಾನ ಗೌರವಾಧ್ಯಕ್ಷರು ತಾವುಗಳು ಬಂದು ಗೌರವದ ನೆನಪಿನ ಕಾಣಿಕೆ ಮತ್ತು ಶ್ರದ್ಧೆಯೊಂದಿಗೆ ಕಿಶೋರ್ ಪೂಜಾರಿಯವರನ್ನ ಸ್ವಾಗತಿಸಬೇಕಾಗಿ ನಮ್ಮಲ್ಲಿ ಕಿಶೋರ್ ಪೂಜಾರಿ ನಾಯರು ಕೊಮೇರು ಉದ್ಯಮಿಗಳು ತಾವುಗಳಿಗೆ ಅತ್ಯಂತ ಗೌರವದಿಂದ ಶ್ರದ್ಧೆ ಮತ್ತು ನೆನಪಿನ ಕಾಣಿಕೆಯೊಂದಿಗೆ ಈ ಪಂದ್ಯಕೂಟದಲ್ಲಿ ತಮ್ಮ ನೆರವಿಗೆಯನ್ನು ಆತ್ಮೀಯವಾಗಿ ಗುರುತಿಸಿದ ಸ್ವಾಗತ. यस ಅಂತಾಜಲ ಸ್ಥಿತಿ ರೋಚಕತೆಯ ರಂಗದ ಸಮುದಾಯ ಪ್ರೇಕ್ಷಕ ವರ್ಗದ ಉತ್ಸಾಹವನ್ನು ಹೆಚ್ಚಿಸುತ್ತಿರುವ ಪಂದ್ಯ ಶಮನ ಅಂಕ 28 26 29 26ಕ್ಕೆ 3 ಅಂಕಗಳ ಅಂತರ ತಡ. ಇದು ಡೂ ಆರ್ ಡೈ ನಲ್ಲಿ ಧನುಷ್ 19-26 मात्र 3 अंकों के अंतर से पिछड़ापन है एसडीएम आगे है ನಿನ್ನೆತ್ತಿನ 30-26 4 ಅಂಕಗಳ ಅಂತರದಲ್ಲಿ ಸ್ಪರ್ಧೆ. ಇದು ಪಂದ್ಯ ಕೇವಲ 4 ಅಂಕಗಳ ಅಂತರದಲ್ಲಿ ಮಧ್ಯಂತರ ವಿರಾಮದ ಬಳಿಕ ಸ್ಪರ್ಧೆ ಮುಂದುವರಿತಾ ಇದೆ. ಕರ್ನಾಟಕ ಜೂಲಿ ನ್ಯಾಷನಲ್ ಪರವಾಗಿ ಜೊತೆಗೆ ಯುವ ಕಬಡ್ಡಿಯಲ್ಲಿ ಆಡಿದ ಸುಕೇಶ ತನ್ನ ಅದ್ಭುತ ಟ್ಯಾಕಲ್ಗಳ ಮೂಲಕವಾಗಿ ಯಾವುದೇ ಆಟಗಾರನಿಗೆ ಸವಾಲೊಡ್ಡವಲ್ಲ ಎಸ್ಡಿಎಂನ ಪ್ರತಿಪಾದಿಸಿದ ಶ್ರವಣ ಈ ಬಾರಿ ಬರಿಗೈಯಲ್ಲಿ ಮರಳುವಾಗ 26-30 4 ಅಂಕಗಳ ಅಂತರದಲ್ಲಿ ಸ್ಥಿರವಾಗಿನ ಪಂದ್ಯ. ಎಲ್ಬಿ ಬೆಂಗಳೂರು ಈ ತಂಡಕ್ಕಾಗಿ ಆಡುವಂತಹ ಆಟಗಾರ. ಪ್ರಸ್ತುತ ದಾಳಿಯ ಸುಕೇಶ ವಿಶ್ರಾಂತಿಯ ಕೋರಿಕೆ. ಯೂತ್ ಫ್ರೆಂಡ್ಸ್ ಮಾಮದ ಪದವು ಎ ಗ್ರೇಡ್ ಪಂದ್ಯಕೂಟಕ್ಕೆ ವಿಶೇಷ ಹವಾನಿತರ ಪಟ್ಟಿಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದೀವಿ. ಕೊಡುಗೆದಾರಿಗಳು ಜೊತೆಗೆ ನಿರ್ದೇಶಕರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಾಮದ ಪದವು ಶ್ರೀ ಸುಧೀರ್ ಶೆಟ್ಟಿ ಕುಂಡೋಳಿ ಸಹೋದರರು ತಾವುಗಳು ಆಗಮಿಸಿದ್ದೀರಿ. ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಸುಧೀರ್ ಶೆಟ್ಟಿ ಕುಂಡೋಳಿ ನಿರ್ದೇಶಕರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಾಮದ ಪದವಿಗೆ ಕಿಶೋರ್ ಶೆಟ್ಟಿ ಕುಂಡೋಳಿ ಸಹೋದರರು ಕಿಶೋರ್ ಶೆಟ್ಟಿ ಕುಂಡೋಳಿ ತಾವುಗಳು ಆಗಮಿಸಿದ್ದೀರಿ. ಗೌರವದ ಕ್ಷಣದೊಂದಿಗೆ ಕಾಣಿಕೆಯೊಂದಿಗೆ ನಿತಿನ್ ಶೆಟ್ಟಿ ಮೋರ್ಜೆ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಸುಧೀರ್ ಶೆಟ್ಟಿ ಕುಂಡೋಳಿ ಇವರಿಗೆ ಸ್ವಂತವಾಗಿ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ನಿಲುವುಗಳಲ್ಲಿ ವಿಧಾಂಚನೆಯುಳ್ಳ ಅಲ್ಪ ಅಂಕಗಳ ಅಂತರದಲ್ಲಿ ಸ್ಪರ್ಧೆಯನ್ನ ತಗ್ಗಿಗೆಳೆದುಕೊಳ್ಳುವ ಪ್ರಯತ್ನ. 31-27ರಲ್ಲಿ ಸ್ಪರ್ಧೆ 31-27. ಇನ್ನೋರ್ವ ಅತಿಥಿಗಳಿಗೆ ಶೌಕತ್ ತಾವುಗಳು ಮತ್ತು ಆನಂದರು ತಾವುಗಳು ಮತ್ತು ಗೌರವದ ಅಶ್ವರದೊಂದಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ನಿಮ್ಮ ನೆರವಿಕೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸ್ತಾರೆ. ಇದು ಸಚಿನ್ ದಾಳಿಯಲ್ಲಿ ನೋಡಿ. ಮುಂದಿನ ಸ್ಪರ್ಧೆಯಲ್ಲಿ ಶೈನ್ ಸ್ಪೋರ್ಟ್ಸ್ ಮಂಗಳೂರು ಕೇವಲ ದಾಖಲೆಗೆ ಬಂದು ತೆರಳುವಂತೆ, ಜೊತೆಗೆ ಜಾಗರ್ ಅಕಾಡೆಮಿ ನಾಗ್ಪುರ ಶಿವಾಜಿ ಬಣ್ಣದ ಮಧ್ವ ಯದುಷ್ ತಂಡವನ್ನು ಸಿದ್ಧಗೊಳಿಸಿ ಪ್ರೇಮದ ಕಾರ್ಯ ಬಂಧನ
ಇದು ವಿದ್ಯಾಂಜನೆಯ ಉಳ್ಳಾಲ ಅಂತರವನ್ನು ಮತ್ತೆ ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ಯಶಸ್ಸನ್ನು ದಾಖಲಿಸಿಕೊಂಡಿದೆ. ಮೂವರು ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಅವಳಿ ಅಂಕಗಳ ಬೇಟೆ. ಅಂತಿಮ ಆಟಗಾರ ಕಣದಲ್ಲಿ ಕ್ಷಣದಲ್ಲಿ ವಿಜೇತನನ್ನು ಹೊರಾಂಗಣಕ್ಕೆ ಕಳುಹಿಸುವ ಮೂಲಕ ಬೋನಸ್ ಪ್ಲಸ್ ಪಾಯಿಂಟ್. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಪಂದ್ಯ ಮಧ್ಯಗೆರೆಯ ಸಮೀಪದಲ್ಲಿ ಪ್ರಪಂಚನ ಪ್ರಮುಖತೆಯಲ್ಲಿ ಪಂದ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ಯಶಸ್ಸನ್ನು ದಾಖಲಿಸಿಕೊಳ್ಳುವ ನಿಲುವುಗಳಲ್ಲಿದೆ. ಧನುಷ್ ಮತ್ತೆ ಧನುಷ ಇದು ವಿಧಿತ ಪ್ರಯತ್ನ ವಿಫಲವಾಗಿದೆ. ಅವಳಿ ಅಂಕಗಳು ಬೋನಸ್ ಪ್ಲಸ್ ಪಾಯಿಂಟ್. ಅಧಿಕೃತ ಇಬ್ಬರು ದಾಳಿಗಾರರು ಒಳಾಂಗಣದಲ್ಲಿ 36-31ರಲ್ಲಿ ಸ್ಪರ್ಧೆ. ಗುರುವಿನ ಮುಂದೆ ಶ್ರೇಷ್ಠ ಪ್ರದರ್ಶನ. ಇದು ಎಸ್ಡಿಎಂ ಉಜಿರೆಯ ವಿದ್ಯಾರ್ಥಿಗಳ ಪರಿಶ್ರಮ. 33-36ರಲ್ಲಿ ಸ್ಪರ್ಧೆ. ಯುನೈಟೆಡ್ ಆಟೋಮೊಬೈಲ್ಸ್ನ ಮಾಲಕರು ವಾಮನ ಪದವು ಯುನೈಟೆಡ್ ಆಟೋಮೊಬೈಲ್ಸ್ನ ಮಾಲಕರು ಸತೀಶ್ ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ನಗರಕೂಟದಲ್ಲಿ ತಮ್ಮ ಸಹಕಾರವನ್ನ ಬಯಸ್ತಾ ಹೇಮಂತ್ ತಾವುಗಳು ಗೌರವದ ಶಲ್ಯ ಮತ್ತು ನೆನಪಿನ ಕಾಣಿಕೆಯನ್ನ ಯುನೈಟೆಡ್ ಆಟೋಮೊಬೈಲ್ಸ್ನ ಮಾಲಕರಾಗಿರುವ ಗೌರವಾನ್ವಿತ ಸಂತೋಷ್ ಶಿವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ನಮ್ಮ ಇರುವಿಕೆಯನ್ನ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸ್ತೇವೆ. ಪ್ರೀತಿಯಿಂದ ತಮ್ಮ ಇರುವಿಕೆಯನ್ನು ಗುರುತಿಸ್ತೇವೆ. ಧನುಷ ಸತತವಾಗಿ ಬೋನಸ್ ಪ್ಲಸ್ ಪಾಯಿಂಟ್ಗಳನ್ನು ಗಳಿಸಿಕೊಳ್ಳುವ ಮೂಲಕ ಪಂದ್ಯಕ್ಕೆ ರೋಚಕತೆಯನ್ನು ಕೊಡುತ್ತಾ ಇದೆ. 37-35 2 ಅಂಕಗಳ ಅಂತರ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಲಾಸ್ 4 ಮಿನಿಟ್ಸ್ ಫುಲ್ ಟೈಮ್. ಕೊನೆಗೆ 4 ನಿಮಿಷಗಳು 2 ಅಂಕಗಳ ಅಂತರದಲ್ಲಿ ಡಿಫೆಂಡರ್ಗಳು ಪವನ ಸುಕೇಶ್ ಕಾರ್ನರ್ನಲ್ಲಿ. ರಾಜ್ಯ ಜೂನಿಯರ್ ನ್ಯಾಷನಲ್ ಆಡಿದ ಆಟಗಾರ ಸುಕೇಶ ರೆಡ್ ಕಾರ್ನರ್ ವಿಭಾಗದಲ್ಲಿ ಶ್ರವಣನನ್ನು ಮನಿಸುವ ಪ್ರಯತ್ನಗಳಿಗೆ ಕೈ ಹಾಕಿರುವಾಗ ಇದು ಅಂತರ 2 ಅಂಕಗಳಲ್ಲಿ. ಜಾನ್ವಿಯ ಆಟ ತಡೆ ಇದು ಅಂಕದರೆಂದರೆ ಮುನ್ನಡೆ ವಿದ್ಯಾಂಚನೆಯ ಟ್ಯಾಕಲ್ ಆದರೆ ಸಮಚಿತ್ತದ ಹೋರಾಟ. Yes, absolutely correct. ಕಂಪಗೆ ತನ್ನನೆ ಕೂತಿದ್ದ ಪ್ರೇಕ್ಷಕರ ಹೃದಯದ ಬಡಿತವನ್ನು ಹೆಚ್ಚಿಸುವ ಪಂದ್ಯ. 37 अंकों की बराबरी का रेकॉर्ड काटने की टक्कर लेना मैंगलोर की सबसे बढ़िया दो टीम एसडीएम और ಮತ್ತೆ ಸ್ಪರ್ಧೆಯಲ್ಲಿ ರೋಚಕತೆಯನ್ನು ಕಾಣಬಹುದಾಗಿದೆ. ಧನುಷ ಹಾರಾಡಿದ ಎಲ್ಲ ದಾಳಿಗಳಲ್ಲಿ ಅಂಕಗಳನ್ನು ಗಳಿಸಿಕೊಂಡ ಶ್ರೇಷ್ಠ ಪ್ರತಿಭೆ. ಕೊನೆಯ 3 ನಿಮಿಷ. Absolutely historical, absolutely what a title match. 37-37
ಈಗ ವಾಮದ ಪದವಿಯ ಕಬಡ್ಡಿಗೆ ಆನಂದದ ಉತ್ಸಾಹದ ಚೈತನ್ಯದ ಚಿಲುಮೆಯ ಆಟವನ್ನು ಕಾಣುವ ಹಂಬಲ ಪ್ರೇಕ್ಷಕರಲ್ಲಿ ತಡ Yes, he is do or die. Sukesh with do or die. Practice on this. Wait and see what happens in this. ಯುವ ಕಬಡ್ಡಿ ಕಬಡ್ಡಿಯಲ್ಲಿ ಏನು ಆಗಬಹುದು ಏನು ಕೂಡ ಆಗಬಹುದು ಅನ್ನುವ ಸ್ಥಿತಿಗೆ ಲಾಸ್ಟ್ ಮಿನಿಟ್ಸ್ ಅವಸರದ ನಿರ್ಣಯ ವ್ಯತ್ಯಾಸನೀಯಗೊಳ್ಳಾದ ಪ್ರಮುಖ ಕಾರ್ಯಗಳ ಆಗಮನ ಸೂಪರ್ ರೈಡ್. ಶ್ರವಣ್ ಗೌಡ ಇತ್ತೀಚಿನ ಪಂದ್ಯಾಟಗಳಲ್ಲಿ ಬಹಳಷ್ಟು ಪ್ರತಿ ಪ್ರೇಕ್ಷಕನ ಹೃದಯದ ಬಡಿತ ಹೆಚ್ಚಿದೆ. ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿದ್ದ ಪಂದ್ಯಗಳಿಗೆ ಅತ್ಯಂತ ಶ್ರೇಷ್ಠತೆಯ ಅಂತಿಮ ನಿಮಿಷಗಳ ಘೋಷಣೆಯಾಗುವ ಸಮಯದ ವೇಳೆಯಲ್ಲಿ ಪ್ರತಿಸ್ಪಂದನೆ ಹೆಚ್ಚಾಗಿದೆ. ಇದು ಧನುಷ ಲಾಸ್ಟ್ ಮಿನಿಟ್ ಗೋಲ್ಡನ್ ಮಿನಿಟ್. ಪಂದ್ಯದ ರೋಚಕತೆಯನ್ನು ಹರಿಯಾಣದ ತಾರೆಗಳು ಇಣುಕಿ ನೋಡುವಂತಾಗಿದೆ. ಪ್ರಸ್ತುತ ಅವಧಿಯಲ್ಲಿ ಕೃಷ್ಣಾನಂದರಾವ್ ಅವರ ಶಿಷ್ಯಂದಿರುವ ಒಂದು ಭಾಗದಲ್ಲಿ ಸುಮಂತ ಒಳಾಂಗಣಕ್ಕೆ ಬಂದ ಆಟಗಾರ ಸಚಿನ್ ಕೊಂಡಯ್ಯ ಬದಲಿ ಆಟಗಾರರ ರೂಪದಲ್ಲಿ ಯಾರು 40 अದೇ ತರ प्रबंधन रेट पर सुपर टाइटल ऑन है, क्या हो जाएगा? मात्र एक अंक की अंतर में उल्टा आगे है। एसडीएम और उल्टा के बीच में बहुत जबरदस्त मुकाबला चल रही है। ವಾಮದ ಪದವಿನ ಕಬಡ್ಡಿಯಲ್ಲಿ ಪೈಸಾ ವಸೂಲ್ ಪಂದ್ಯ. ಇದು ಪ್ರೇಕ್ಷಕರಿಗೆ ಧನುಷ ಥರ್ಡ್ ರೈಟ್ ಯು ಆರ್ आखिर में हो सकता है, लेकिन ये डू और डाई है, ये कमाल की खेल है। वाह, ಓಹೋ ಪ್ರಯತ್ನ ಸುಮಂತ. ಪಂದ್ಯ 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 ಎಸ್ಡಿಎಂ ತಂಡ ರೋಚಕ ಹೋರಾಟವನ್ನು ನೀಡಿದ ದೊಡ್ಡ ಚಪ್ಪಾಳೆ ಇಲ್ಲಿ ಎಸ್ಡಿಎಂ ಹುಡುಗರಿಗೆ. ಅದ್ಭುತ ಹೋರಾಟ. ಇನ್ನೊಂದು 2 ರೈಡ್ ಇದ್ರೆ ಪಕ್ಕ ಗೆಲ್ಲೋರು. अंतिम घट्ट